ಕಾರ್ಕಳ ಕುಕ್ಕಂದೂರಿನ ಕೆಎಂಇಎಸ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿ ಜುಹಾ ಫಿರ್ದೌಸ್ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾದಾಗ ಪಿಯು ಬೋರ್ಡ್ನ ಎಡವಟ್ಟಿನಿಂದಾಗಿ ಅಂಕದಲ್ಲಿ ವ್ಯತ್ಯಾಸವಾಗಿತ್ತು. ತನಗೆ ಆದ ಅನ್ಯಾಯದ ಬಗ್ಗೆ ಜುಹಾ ಫಿರ್ದೌಸ್ ವಿ4 ನ್ಯೂಸ್ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ರು. ಬಳಿಕ ತನ್ನ ಉತ್ತರ ಪತ್ರಿಕೆಯನ್ನ ಮರು ಮೌಲ್ಯಮಾಪನಕ್ಕೆ ಹಾಕಿ ಅದರ ಫಲಿತಾಂಶ ನಿನ್ನೆ ಪ್ರಕಟಗೊಂಡಿದೆ. ಅರ್ಥಶಾಸ್ತ್ರದಲ್ಲಿ 13 ಅಂಕಗಳು ಹೆಚ್ಚುವರಿಯಾಗಿ ಸಿಕ್ಕಿ 82ರ ಬದಲಿಗೆ 95 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಈ ಮೂಲಕ ಶೇಕಡಾ 96.5 ಅಂಕಗಳನ್ನು ಪಡೆದು ತನ್ನ ಕಾಲೇಜಿನಲ್ಲಿ ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣರಾಗಿದ್ದಾರೆ. ಈ ಸಂದರ್ಭದಲ್ಲಿ ತನಗಾದ ಅನ್ಯಾಯದ ಬಗ್ಗೆ ಸುದ್ದಿಯನ್ನು ಪ್ರಕಟಿಸಿದ ವಿ4 ನ್ಯೂಸ್ಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಈ ಹಿಂದೆ ಫಲಿತಾಂಶ ಪ್ರಕಟಗೊಂಡಾಗ ಅಂಕ ಹಾಗೂ ಶೇಕಡಾವಾರು ಫಲಿತಾಂಶದಲ್ಲಿ ವ್ಯತ್ಯಾಸಗಳಾಗಿ ಅನ್ಯಾಯವಾಗಿತ್ತು. ಪ್ರಕಟಿತ ಫಲಿತಾಂಶದಲ್ಲಿ ಉತ್ತರ ಪತ್ರಿಕೆಯಲ್ಲಿ 82 ದೊರೆತಿದ್ದರೂ ಪ್ರಕಟಿತ ಫಲಿತಾಂಶದ ಮುಖಪಟ್ಟಿಯಲ್ಲಿ 49 ಎಂದು ನಮೂದಿಸಗೊಂಡಿತ್ತು. ಒಟ್ಟು ಅಂಕ ಮತ್ತು ಫಲಿತಾಂಶದಲ್ಲಿ ಶೇಕಡಾವಾರು ಹಾಗೂ ಸ್ಥಾನ ಗಳಿಕೆಯಲ್ಲಿ ವ್ಯತ್ಯಾಸಗಳಿಂದ ಬಹಳ ನೋವಾಗಿತ್ತು. ಪಿಯು ಪರೀಕ್ಷಾ ಮಂಡಳಿಯ ಎಡವಟ್ಟಿನಿಂದ ನನಗೆ ಅನ್ಯಾಯವಾಗಿತ್ತು. ಈ ಬಗ್ಗೆ ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದ್ದು ಫಲಿತಾಂಶ ಶನಿವಾರ ಬಂದಿದೆ. ಈ ಬಾರಿ ನನಗೆ ಅರ್ಥಶಾಸ್ತ್ರದಲ್ಲಿ ಹಿಂದಿನಕ್ಕಿಂತ 13 ಹೆಚ್ಚುವರಿ ಅಂಕ ಸೇರಿ 82ರ ಬದಲಿಗೆ 95 ಆಗಿದೆ. ನನ್ನ ಪರ್ಸೆಂಟೇಜ್ ಕೂಡ 96.5 ಆಗಿದೆ. ಈ ಫಲಿತಾಂಶ ಬಂದ ಬಳಿಕ ನಾನು ಕಾಲೇಜಿನ ಪ್ರಥಮ ಸ್ಥಾನಿಯಾಗಿದ್ದೇನೆ. ಮರು ಮೌಲ್ಯಮಾಪನದಲ್ಲಿ ಹೆಚ್ಚುವರಿ ಅಂಕ ಗಳಿಸುವಲ್ಲಿ ಪಾರದರ್ಶಕವಾಗಿ ತಿದ್ದಿದ ಶಿಕ್ಷಕರಿಗೆ, ಪಿಯು ಮಂಡಳಿಗೆ, ನನಗೆ ಅನ್ಯಾಯವಾದಾಗ ಧೈರ್ಯ ತುಂಬಿದ ಪೋಷಕರಿಗೆ, ಶಿಕ್ಷಣ ಸಂಸ್ಥೆಯ ಉಪನ್ಯಾಸಕ ವೃಂದ ಸಂಸ್ಥೆಗೆ ಹಾಗೂ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮವರಿಗೆ ಸಾಂತ್ವನ ಹೇಳಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ.